ಮಂಗಳೂರಿನ ಕುಂಟಿಕಾನದ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ 2025ರ ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ಕುಡ್ಲ ರನ್ ಆವೃತ್ತಿ 2 ಜಾಗೃತಿ ಓಟವನ್ನು ಅಕ್ಟೋಬರ್ 5ರಂದು ಭಾನುವಾರದಂದು ಆಯೋಜಿಸಲಾಯಿತು. ಹೃದಯ ಆರೋಗ್ಯ ಮತ್ತು ತಡೆಗಟ್ಟುವ ಆರೈಕೆಯನ್ನು ಉತ್ತೇಜಿಸುವ ಉದ್ದೇಶವನ್ನು ಬೆಂಬಲಿಸುವಂತೆ ಪ್ರಸಿದ್ಧ ಸಮಾಜ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕುಡ್ಲ ರನ್ ಆರೋಗ್ಯಕರ ಜೀವನ ಶೈಲಿಯ ಪ್ರಾಮುಖ್ಯತೆ ಮತ್ತು ಹೃದಯ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಪ್ರಶಾಂತ್ ಮಾರ್ಲಾಕೆಯವರು ಮಾತನಾಡಿದ್ರು. ದೈನಂದಿನ ಜೀವನದಲ್ಲಿ ಆರೋಗ್ಯವನ್ನು ವ್ಯಾಯಾಮ ಮಾಡುತ್ತಾ ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ವತಿಯಿಂದ ಮಂಗಳೂರಲ್ಲಿ ಇವತ್ತು ಕುಡ್ಲ ರನ್ ವರ್ಷನ್ 2 ಅನ್ನು ಆಯೋಜಿಸಿದ್ದೇವೆ. ಇದು ಮಂಗಳೂರಿನ ಜನತೆಗೆ ಒಂದು ಅವರ ದೈನಂದಿನ ಜೀವನದಲ್ಲಿ ವ್ಯಾಯಾಮವನ್ನು ಅಳವಡಿಸುವುದಕ್ಕೋಸ್ಕರ ಆ ವಿಚಾರದಲ್ಲಿ ಹಾಗೂ ವರ್ಲ್ಡ್ ಹಾರ್ಟ್ ಡೇಯ ಪ್ರಯುಕ್ತ ನಾವು ಹಾರ್ಟ್ ಹೆಲ್ತಿನ ಬಗ್ಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಸುಮಾರು 1600ಕ್ಕೂ ಮಿಕ್ಕಿ ಜನ ಬಂದು ಭಾಗವಹಿಸಿದ್ದಾರೆ. ಹೆಚ್ಚಿನವರು 8 ಕಿಲೋಮೀಟರ್ನ ರನ್ ಅಥವಾ ವಾಕನ್ನು ಕಂಪ್ಲೀಟ್ ಕೂಡ ಮಾಡಿದ್ದಾರೆ. ನಾನೆಲ್ಲ ಆಶಯ ಅಂತ ಹೇಳಿದ್ರೆ ನಮ್ಮ ನಗರ ಒಂದು ಸ್ವಚ್ಛ ನಗರದೊಟ್ಟಿಗೆ ನಾವೊಂದು ಹೆಲ್ದಿ ಆರೋಗ್ಯವಂತ ನಗರ ಆಗಲಿ ಅಂತೇಳಿ ನಮ್ಮೊಂದು ಆಶಯ. ಹಾಗಾಗಿ ಎಲ್ಲರೂ ವ್ಯಾಯಾಮವನ್ನು ತಮ್ಮ ದೈನಂದಿನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ, ಆರೋಗ್ಯವಾಗಿರಿ. ಬಳಿಕ ಮುದ್ರಾ ಪ್ರಿಂಟರ್ಸ್ನ ಮಾಲಕರಾದ ಕೇಶವ್ ರವರು ಮಾತನಾಡಿ, ಈ ರೀತಿಯ ಕಾರ್ಯಕ್ರಮವು ಇನ್ನಷ್ಟು ಮಂಗಳೂರಿನಲ್ಲಿ ನಡೆಯಲಿ. ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ನಾವು ಇವತ್ತು ಈ ಒಂದು ಕುಡ್ಲ ರನ್ ಅಂತ ಹೇಳುವಂಥ ಒಂದು ಮಂಗಳೂರು ಮ್ಯಾರಥಾನಲ್ಲಿ ನಾವು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದೇವೆ. ತುಂಬ ಖುಷಿಯಾಯಿತು. ಈ ವರ್ಷದಲ್ಲ, ಇದು 3 ವರ್ಷದಿಂದ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಬಟ್ ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಅಂದರೆ ಪ್ರತಿ ವರ್ಷ ಇನ್ನೂ ಕೂಡ ಇದನ್ನು ಇದೇ ರೀತಿಯಲ್ಲಿ ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಪ್ರಿಂಟಿಂಗ್ ಪಾರ್ಟ್ನರ್ ಆಗಿ ಇವರ ಜೊತೆಗೆ ಬಂದಿದ್ದೇವೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು. ಕುಡ್ಲ ರನ್ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಜೆ ಆಸ್ಪತ್ರೆಯ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಸಾರ್ವಜನಿಕರೊಂದಿಗೆ ಭಾಗವಹಿಸಿದ್ರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.